ಹೊಸ ತಂಡದಿಂದ ಗಟ್ಟಿಮೇಳ ಎನ್ನುವ ಕನ್ನಡ ಆಲ್ಬಂ ಸಾಂಗ್ ಎಸೆನ್ಸ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಜೂನ್ 28ರಂದು ರಿಲೀಸ್ ಆಗಲಿದೆ. ವಿಭಿನ್ನ ಕಥೆಯನ್ನು ಹೊಂದಿರುವ ಗಟ್ಟಿಮೇಳ ಆಲ್ಬಂ ಸಾಂಗ್ ತಯಾರಾಗಿದ್ದು ಎಸೆನ್ಸ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಜೂನ್ 28ರಂದು ಬಿಡುಗಡೆಗೊಳ್ಳಲಿದೆ. ಇನ್ನು ನಿಯಾಜ್ ನಿಜ್ಜು ಅವರ ಅದ್ಭುತ ಕಂಠದಿಂದ ಈ ಹಾಡು ಮೂಡಿಬಂದಿದೆ. ಸಾಬಿಕ್ ಪುತ್ತೂರು ಅವರು ಸಂಗೀತ, ಸಾಹಿತ್ಯ ಹಾಗೂ ಕಥೆಯನ್ನು ಬರೆದಿದ್ದಾರೆ. ಮೋಹಿತ್ ಪೂಜಾರಿ, ಹರ್ಷಿಣಿ ಮತ್ತು ಸುಜಿತ್ ಅವರು ಅದ್ಭುತ ನಟನೆಯ ಮೂಲಕ ಕಾಣಿಸಿಕೊಂಡಿದ್ದಾರೆ. ಪ್ರದೀಪ್ ನಾಯ್ಕ್ ಅವರ ನಿರ್ದೇಶನದಲ್ಲಿ ಸುಂದರ ಹಾಡೊಂದು ಮೂಡಿಬಂದಿದೆ. ಇದೀಗ ಎಸೆನ್ಸ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ತೆರೆ ಕಂಡು ಸಾಕಷ್ಟು ಪ್ರಶಂಸೆ ಪಡೆದುಕೊಂಡಿದೆ. ಗಟ್ಟಿಮೇಳ ಆಲ್ಬಂ ಸಾಂಗ್ ಅನ್ನು ಅಸ್ತ್ರ ಗ್ರೂಪ್ನ ಸಿಇಒ ಲಂಚುಲಾಲ್ ಕೆಎಸ್ ಅವರು ಪ್ರೀ ರಿಲೀಸ್ ಮಾಡಿದ್ರು. ಈ ಆಲ್ಬಂ ಸಾಂಗ್ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದೆ. ಈ ವೇಳೆ ನಟ ಹಾಗೂ ನಿರ್ದೇಶಕ ಯತೀಶ್ ಪೂಜಾರಿ ಅವರು ತಂಡಕ್ಕೆ ಶುಭ ಹಾರೈಸಿದ್ರು. ಗಟ್ಟಿ ಮೇಳ ಪನ್ಪಿನ ಗಟ್ಟಿಯಾಗಿ ಆಲ್ಬಮ್ ಎಂಕುಲ್ ತುಯ್ಯ ಬಾರಿ ಪೊರ್ಲುಂಡು ರಿಲೀಸ್ ಆವೊಂದುಂಡು. ಈ ಒಂದು ಇಡೀ ಗಟ್ಟಿ ಮೇಳ ತಂಡಗೆ ಆಲ್ ದ ಬೆಸ್ಟ್. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.